ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಕೊಡಬುದಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಆಫೀಸ್ ಪರಿಸರಡು ವನ ಮಹೋತ್ಸವ ಆಚರಣೆ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಆಫೀಸ್ ನಿಲೆಟ್ ಕುಡ್ಲದ ಆಫೀಸ್ ವಿಶ್ವ ಪರಿಸರ ದಿನದ ಲೆಕ್ಕೊಡು ವನ ಮಹೋತ್ಸವ ಆಚರಣೆ ಆದಿತ್ತಂಡ. ಗೃಹ ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಗುರ್ಕಾರ್ಮಿಡ್ ಪರಿಸರವಾದಿ ಮಾಧವ ಉಳ್ಳಾಲ ಇತ್ತದ ಆಫೀಸ್ ಪರಿಸರಡು ದೈ ನಡಿಗೆರ. ಗೃಹ ರಕ್ಷಕ ದಳದ ಒತ್ತು ಕಮಾಂಡೆಂಟ್ ರಮೇಶ್ ಭಂಡಾರಿ ಸನತ್ ರಾಜಶ್ರೀ ಗೃಹ ರಕ್ಷಕ ದಳದ ಆಫೀಸ್ ಕೆಲಸದಕ್ಕೂ ಮಾತ್ರ ಪಾಲ್ಗೊಳ್ಳುತ್ತಾರೆ. ಈ ಪರಿಸರ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಸೊ ಅದನ್ನು ನಾವು ತಡಿಬೇಕಾದ್ರೆ ಮುಖ್ಯವಾಗಿ ಜಾಸ್ತಿ ಗಿಡವನ್ನು ನಾವು ಬೆಳೆಸಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಎಲ್ಲ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ಹಾಕಿ ಇದೇ ರೀತಿ ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲೆಲ್ಲಿ ಇನ್ನೂ ಹೆಚ್ಚಿನ ಒಂದು ಗಿಡಗಳನ್ನು ನೆಟ್ಟಿ ಈ ಎನ್ವೈರ್ಮೆಂಟಿಗೆ ಏನೇನು ಹಾನಿ ಆಗ್ತದೆ ಅದನ್ನು ತಡೆಯಲಿಕ್ಕೆ ಎಲ್ಲರೂ ಸ್ವಲ್ಪ ಸಣ್ಣ ಪ್ರಯತ್ನವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.